ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಬೇಕಾದ ವಿದ್ಯಾರ್ಥಿಯೊಬ್ಬ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಮಂಗಳೂರಿನ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಈತನ ಹೆಸರು ರಿಯಾನ್ ಐಸಾಕ್. ಕೇವಲ 21 ವರ್ಷ ವಯಸ್ಸು. ಜ್ವರದ ಕಾರಣ ಆಸ್ಪತ್ರೆಗೆ ದಾಖಲಿಸಿದಾಗ ಈತನಿಗೆ ಅಕ್ಯೂಟ್ ಮೆಲಾಯ್ಡ್ ಲುಕೇಮಿಯಾ ಎಂಬ ಕಾಯಿಲೆ ಇರುವುದು ಗೊತ್ತಾಗಿದೆ. ಸದ್ಯ ಹೆಚ್ಚಿನ ಚಿಕಿತ್ಸೆಗಾಗಿ ವೆಲ್ಲೂರಿನ ಸಿಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈವರೆಗೆ ಆತನ ಹೆತ್ತವರು 35 ಲಕ್ಷ ರೂಪಾಯಿ ಹೊಂದಿಸಿ ಚಿಕಿತ್ಸೆ ನೀಡಿದ್ದಾರೆ. ಇನ್ನು 35 ಲಕ್ಷ ರೂಪಾಯಿಯ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ಸಹೃದಯಿ ದಾನಿಗಳ ನೆರವನ್ನು ಕೋರಿದ್ದಾರೆ. ದಯವಿಟ್ಟು ಯುವಕನ ಚಿಕಿತ್ಸೆಗೆ ಸ್ಪಂದಿಸಿ ಸಹಾಯ ಮಾಡುವಂತೆ ಹೆತ್ತವರ ಪರವಾಗಿ ನಾವು ವಿನಂತಿಸುತ್ತಿದ್ದೇವೆ. ಸಹಾಯ ಮಾಡಲಿಚ್ಛಿಸುವವರು ಸ್ಕ್ರೀನ್ ಮೇಲೆ ತೋರಿಸಿದ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡುವಂತೆ ವಿನಂತಿಸುತ್ತಿದ್ದೇವೆ. ನಿಮ್ಮ ಅಲ್ಪ ಸಹಾಯ ಈ ಯುವಕನ ಚಿಕಿತ್ಸೆಗೆ ನೆರವಾಗಬಲ್ಲದು.